ವಾತಾವರಣದಲ್ಲಿ ಸುಡು ಬಿಸಿಲಾದಗೆ ಗೇರಿಕೆ ಕಂಡು ಬಂದಿದೆ. ಪರಿಸರದ ಬಾವಿ, ಹಳ್ಳ, ಕೊಳಗಳು ಬತ್ತಲಾರಂಭಿಸಿವೆ. ಜಾನುವಾರು, ಬೀದಿ ನಾಯಿ, ಪಕ್ಷಿಗಳಿಗೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಜೀವ ಸಂಕುಲಗಳಿಗೆ ನೀರುಣಿಸುವ ಸಲುವಾಗಿ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯು ರಥಬೀದಿ ರಾಘವೇಂದ್ರ ಮಠದ ಮುಂಭಾಗದ ಆಯಾಕಟ್ಟಿನ ಸ್ಥಳದಲ್ಲೇ ಕಲ್ಮರ್ಗಿ ಇಟ್ಟು ಜೀವ ಸಂಕುಲಗಳಿಗೆ ದಾಹ ತಣಿಸಲು ಸಹಕರಿಸಿದ್ದಾರೆ. ಈ ಕಲ್ಲುಮರ್ಗಿಯು 150 ವರ್ಷಗಳಷ್ಟು ಹಳೆಯದ್ದು. ಈ ಕಲ್ಲುಮರ್ಗಿ ಬಂಡಾರಿ ಗದ್ದೆ ದಿವಂಗತ ಎಲ್ಲು ಬಂಡಾರಿ ಅವರಿಗೆ ಸೇರಿದಾಗಿದೆ. ಅವರು 100 ವರ್ಷಗಳ ಹಿಂದೆ ಸಂಸ್ಕೃತ ಕಾಲೇಜಿನ ಸನಿಹ ಜಾನುವಾರುಗಳಿಗೆ ನೀರು ಕುಡಿಯಲು ಇಡುತ್ತಿದ್ದರಂತೆ. ಅವರ ಕಾಲವಾದ ನಂತರ ಲಿಂಗು ಬಂಡಾರಿ ನೀರಿಡುವ ಸಂಪ್ರದಾಯವನ್ನು ಮುಂದುವರೆಸಿದ್ರು. ನಂತರ ನೀರಿಡುವ ಸಂಪ್ರದಾಯ ಸ್ಥಗಿತಗೊಂಡಿತ್ತು. ಕಲ್ಲುಮರ್ಗಿಯು ಬಂಡಾರಿ ಕುಟುಂಬದ ಬಾಲಕೃಷ್ಣ ಬಂಡಾರಿಯವರ ಮನೆಯಲ್ಲಿ ರಕ್ಷಿಸಿಡಲಾಗಿತ್ತು. ಈ ಬಗ್ಗೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಬಳಕಾಡು ಅವರು ಮನೆಯವರಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸಲು ಕಲ್ಲುಮರ್ಗಿ ನೀಡುವಂತೆ ಕೇಳಿಕೊಂಡ್ರು. ಸ್ಥಗಿತಗೊಂಡ ಸೇವಾ ಸಂಪ್ರದಾಯಕ್ಕೆ ಮರುಜೀವ ನೀಡುವುದಾಗಿ ಹೇಳಿದ್ರು. ಬಂಡಾರಿ ಮನೆಯವರು ಸಮಿತಿಯ ಯೋಜನೆಗೆ ಸಮ್ಮತಿಸಿ ಕಲ್ಲುಮರ್ಗಿಯನ್ನ ನೀಡಿದ್ರು. ಸಮಿತಿಯ ವತಿಯಿಂದ ರಾಘವೇಂದ್ರ ಮಠದ ಗೋಶಾಲೆಯ ಬಸವನಿಗೆ ಕಲ್ಲುಮರ್ಗಿಯಲ್ಲಿ ನೀರುಣಿಸುವ ಮೂಲಕ ಕಲ್ಮರ್ಗಿ ಜಾನುವಾರು ಪಕ್ಷಿಗಳಿಗೆ ನೀರುಣಿಸಲು ಅನಾವರಣ ಮಾಡಲಾಯಿತು. ಏಕಶಿಲೆಯಲ್ಲಿ ರಚಿತವಾದ ಕಲ್ಮರ್ಗಿಯಲ್ಲೇ 5 ಕೊಡಪಾನ ನೀರು ಹಿಡಿಯುತ್ತದೆ. ಪುರಾತನ ಕಾಲದ ನೀರಿಡುವ ಸಾಧನ ಇದಾದುದರಿಂದ ರಥಬೀದಿಯಲ್ಲಿ ಕಲ್ಮರ್ಗಿಯು ಯಾತ್ರಿಕರ ಗಮನ ಸೆಳೆಯುತ್ತಿದೆ. ನಾವು ನಿನ್ನೆ ನಮ್ಮ ಉಡುಪಿ ಕೃಷ್ಣ ಮಠದ ಪರಿಸರದಲ್ಲಿರುವ ರಾಘವೇಂದ್ರ ಮಠದಲ್ಲಿ ಈ ಕಲ್ಮರಾಯ್ ಅಂದರೆ ತುಳುವಿನಲ್ಲಿ ಕಲ್ಮರಾಯ್ ಅಂತ ಹೇಳ್ತಾರೆ, ಅದನ್ನು ದೊಡ್ಡದಾದ ಒಂದು 150 ವರ್ಷದ ಹಿಂದಿನ ಕಲ್ಮರಾಯನ್ನು ನಾವು ರಾಘವೇಂದ್ರ ಮಠದ ಎದುರುಗಡೆ ಇಟ್ಟಿದ್ದೇವೆ. ಈ ಕಲ್ಮರಾಯನ್ನು ನಮ್ಮ ನೆರೆಕರೆಯವರಾದ ಯಾರು ನಮ್ಮ ಎಲ್ಲು ಬಂಡಾರಿ ಅವರ ಕುಟುಂಬದವರು ಇದನ್ನು ನಮಗೆ ಉಚಿತವಾಗಿ ನೀಡಿರುತ್ತಾರೆ. ಯಾಕಂತ ಹೇಳಿದರೆ ಈ ಜಾನುವಾರುಗಳಿಗೆ ನೀರನ್ನು ಉಣಿಸುವ ಪ್ರಕಾರ ನಾವು ಕೊಡ್ತೇವೆ. ಇಂದ ಜಾನುವಾರುಗಳಿಗೆ ನೀರನ್ನು ಸಿಗುವುದರಲ್ಲಿ ಈಗ ಕಡಿಮೆಯಾಗಿದೆ. ಜನರು ನೀರನ್ನೀಗ ಬಳಕೆ ಅನಾವರಣ ಕಾರ್ಯಕ್ರಮದಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಬಳಕಾಡು, ಸದಸ್ಯರಾದ ತಾರನಾಥ್ ಮೇಸ್ತಾ ಶಿರೂರು, ಡೇವಿಡ್ ಹಾಗೂ ನಜೀರ್, ಮೋಹನ್, ಕಿಶೋರ್ ಕುಮಾರ್ ಕರ್ನಪಾಡಿ, ಕಾರ್ತಿಕ್, ಮೋಹನ್ ದೇಶಪಾಂಡೆ ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24 ಸಾಮಂತ್ ಉಡುಪಿ.